ರಾಜ್ಯಾದ್ಯಂತ ಯುವರತ್ನನಿಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮನೆ ಮಂದಿಯೆಲ್ಲ ಜೊತೆಯಾಗಿ ಚಿತ್ರಮಂದಿರದತ್ತ ಹೆಜ್ಜೆ ಹಾಕಿ ಪವರ್ ಸ್ಟಾರ್ ಸಿನಿಮಾವನ್ನು ವೀಕ್ಷಿಸುತ್ತಿದ್ದಾರೆ. ಈ ಮಧ್ಯೆ ಶಿಡ್ಲಘಟ್ಟದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ. ಅದು ಏನು ಗೊತ್ತಾ? ಎಸ್, ಪಕ್ಕ ತೆಲುಗು ಚಿತ್ರಗಳ ಸೆಂಟರ್ ಆಗಿರೋ ಶಿಡ್ಲಘಟ್ಟದಲ್ಲಿ ಇದೀಗ ಕನ್ನಡ ಚಿತ್ರಗಳ ಪರ್ವ ಶುರುವಾಗಿದೆ. ಬ್ಯಾಕ್ ಟು ಬ್ಯಾಕ್ ಕನ್ನಡ ಚಿತ್ರಗಳು ತೆರೆ ಕಾಣ್ತಿದ್ದು, ಇತ್ತೀಚೆಗೆ ಕನ್ನಡ ಚಿತ್ರಗಳಿಗೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಈ ಮಧ್ಯೆ ಇಲ್ಲಿನ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಯುವರತ್ನ ಪ್ರದರ್ಶನ ಕಾಣ್ತಿದ್ದು, ಚಿತ್ರ ವೀಕ್ಷಿಸಲು ಕುಟುಂಬ ಸಮೇತರಾಗಿ ಪ್ರೇಕ್ಷಕರು ಆಗಮಿಸುತ್ತಿದ್ದಾರೆ. ಈ ಬಗ್ಗೆ ಚಿತ್ರಮಂದಿರದ ಮಾಲೀಕರಾದ ಮೋಹನ್ ಬಾಬು ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ. ಇಂದು ರಾತ್ರಿ ಆಟಕ್ಕೆ 26 ಜನರ ಒಂದೇ ಕುಟುಂಬ ನಮ್ಮ ಶ್ರೀ ವೆಂಕಟೇಶ್ವರ ಸಿನಿಮಾಸ್ಗೆ ಯುವರತ್ನ ನೋಡಲು ಆಗಮಿಸಿದ್ರು. ಸಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿದ್ದು, ಅಣ್ಣವರ ಕುಟುಂಬದ ಬಗ್ಗೆ ಅವರಿಗಿರುವ ಅಭಿಮಾನ ಕಂಡು ಮೂಕವಿಸ್ಮಿತನಾದೆ. ಕನ್ನಡ ಚಿತ್ರಗಳ ಬಗ್ಗೆ ಅಷ್ಟೇನು ಒಲವು ತೋರದ ತೆಲುಗು ಕೇಂದ್ರದಲ್ಲಿ ಇಂತಹ ಬೆಳವಣಿಗೆ ಕಂಡು ಸಂತೋಷವಾಯಿತು. ಕನ್ನಡ ಚಿತ್ರಗಳು ಗೆಲ್ಲಲಿ ರಾಜ್ಯಾದ್ಯಂತ, ಕನ್ನಡ ಚಿತ್ರಗಳು ಜಯಬೇರಿ ಬಾರಿಸಲಿ. ಎಸ್, ಯುವರತ್ನ ವೀಕ್ಷಿಸಲು ಮಂಗಳವಾರ ರಾತ್ರಿ 26 ಮಂದಿ ಕುಟುಂಬದ ಸದಸ್ಯರು ಆಗಮಿಸಿದ್ದಾರೆ. ಈ ರೀತಿಯ ಬೆಳವಣಿಗೆ ಅತಿ ಅಪರೂಪ. ಪ್ರಸ್ತುತ ಕಾಲಘಟ್ಟದಲ್ಲಂತೂ ಇದೊಂದು ಅಚ್ಚರಿದಾಯಕ. ಈ ಮಧ್ಯೆ ಯುವರತ್ನನನ್ನು ವೀಕ್ಷಿಸಲು ಒಂದೇ ಕುಟುಂಬದ 26 ಮಂದಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ವೀಕ್ಷಿಸುತ್ತಾರೆ ಅಂದರೆ ಅದು ಯುವರತ್ನನಿಗೆ ಇರುವ ತಾಕತ್ತು. ಹಾಗೆ ತೆಲುಗು ಸೆಂಟರ್ನಲ್ಲೂ ಕನ್ನಡ ಚಿತ್ರಗಳು ಅಬ್ಬರಿಸುತ್ತೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಬದಲಾಗಿದೆ ಎಂದರ್ಥ. ಜೈ ಕರ್ನಾಟಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.